ಅಭಿವೃದ್ಧಿ ವಿಚಾರದಲ್ಲಿ ಚೌಕಾಸಿ ಮಾಡಬೇಡಿ, ಬೇಜವಾಬ್ದಾರಿತನ ಬಿಟ್ಟು ಕೆಲಸ ಮಾಡಿ ಎಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಪಿಎಂಸಿ ಚುನಾವಣೆ ನಿಮಿತ್ತ ಸ್ಥಗಿತವಾಗಿದ್ದ ಗ್ರಾಮ ಪಂಚಾಯತ್ ಮಟ್ಟದ ಜನಸಂಪರ್ಕ ಸಭೆಯು ಮತ್ತೆ ಆರಂಭವಾಗಿದ್ದು, ಗುಂಡ್ಲುಪೇಟೆ ತಾಲೂಕು ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತು ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಲು ನಾವೇ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಚೌಕಾಸಿ ಮಾಡಬೇಡಿ, ಬೇಜವಾಬ್ದಾರಿತನ ಬಿಟ್ಟು ಕೆಲಸ ಮಾಡಿ ಎಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹೇಳಿದರು. ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು? 75 ವರ್ಷ ಆಯ್ತು. ಇನ್ನೂ ಮೂಲಭೂತ ಸೌಕರ್ಯದ ಬಗ್ಗೆ ಮಾತಾಡ್ಬೇಕು. ಚರಂಡಿ ಇಲ್ಲ ಅಂತೀವಿ, ಕುಡಿಯಕ್ಕೆ ನೀರು ಕೊಡಕ್ಕಾಗಲ್ಲ ಅಂತೀವಿ, ಬೆಳಕಿಲ್ಲ ಅಂತೀವಿ. ಹಾಗಾಗಿನೇ ಇವತ್ತು ರಾಜ್ಯ ಸರ್ಕಾರ ಯಾರ ಮನೆಗೆ ಬೆಳಕಿಲ್ಲ, ಕರೆಂಟ್ ಇಲ್ಲ ಅಂತವ್ರಿಗೆ ಕರೆಂಟ್ ಕೊಡಬೇಕು ಅಂತೇಳಿ ಉಚಿತವಾಗಿ ₹1 ತಗೊಳ್ಳೋದಂಗೆ ಕೊಡಬೇಕು ಅಂತ ಮಾಡಿದ್ರೆ ಅದಕ್ಕೆ ನೀವು ಅರ್ಜಿ ಕೊಡಬೇಕು. KB ಅವ್ರಿಗೆ ಅರ್ಜಿ ಕೊಟ್ಟರೆ ನಿಮ್ಗೆ ಅವರೇ ಬಂದು ನಿಮ್ಗೆ ಕನೆಕ್ಷನ್ ಕೊಡೋದ್ರಲ್ಲಿ ಮಾಡುತ್ತೆ. ಇನ್ನೊಂದು ಹೊಸ ಯೋಜನೆ ಆಗಿದೆ, ಎಲ್ಲೆಲ್ಲಿ ಕಂಬ ಬೇಕಾಗಿದೆ. ಈಗ ನಮ್ಮ ಕುಂಕೆರವ್ರು ಹೇಳಿದ್ರಿಗೆ ಕಂಬ ಬೇಕು ಅಂತೇಳಿ ಈ ಹೊಸ ಯೋಜನೆಯಲ್ಲಿ ಕಂಬನೂ ಕೊಡೋದ್ರಲ್ಲಿ ಉಂಟು. ಬೆಳಕು ಅಲ್ಲದೆ ಇದ್ರೂ ಅಕಸ್ಮಾತ್ ಲೈಟ್ ಇದೆ, ಅಲ್ಲಿ ಕಂಬದ ಅವಶ್ಯಕತೆ ಇದೆ ಅಂತ ಕಡೆ ಕಂಬ ಕೊಡ್ಲಿಕ್ಕೆ ಉಂಟು. ಈಗ ಈ ತರದ್ದು ಪಂಚಾಯತಿ ಮಟ್ಟದಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು. ಹಾಗಾಗಿ ನಮ್ಮ ಪ್ರಯತ್ನ ಅದನ್ನೇ. ಇವತ್ತು ಅದಕ್ಕೊಂದು ಸಫಲತೆ ಕಾಣಬೇಕು ಅಂತಂದ್ರೆ ನಾವು ಇಲ್ಲೇನು ಚರ್ಚೆ ಮಾಡಿದೀವಿ, ಇಲ್ಲಿ ಎಲ್ಲ ಆಗ್ಬೇಕು ಅನ್ನೋ ತರದಲ್ಲಿ ಹೇಳಿದೀವಿ ನಾವೀಗ. ಅದಕ್ಕೆ ನಮ್ಮ ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡೋ ತರದಲ್ಲಿ ಆಗ್ಬೇಕು. ನಾವು ಕೆಲಸ ಆಗ್ಲಿಲ್ಲ ಅಂತಂದ್ರೆ ಬರೀ ಈ ಸಭೆ ಮಾಡಿದಕ್ಕೆ ಮಾತ್ರ ಸೀಮಿತ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಸೀಮಿತ ಆಗಬಾರ್ದು. ಏನೇನು ನೀವು ನೋಟ್ ಮಾಡ್ಕೊಂಡಿದ್ರಿ ಪಂಚಾಯತಿಲಿ ಅದನ್ನ ಫಾಲೋ ಅಪ್ ಮಾಡ್ಬೇಕು. ಪಂಚಾಯತಿಯವರು ಜವಾಬ್ದಾರಿ ತಗೋಬೇಕು. ಇಲ್ಲಿ ನಮ್ದು ಏನ್ ಚರ್ಚೆ ಆಗಿದೆ, ಯಾವ ಇಲಾಖೆಯವರು ಏನ್ ಮಾಡ್ಬೇಕು ಅಂತ ಆಗಿದೆ. ಈಗ ಆ ಇಲಾಖೆಯವ್ರನ್ನ ಕೆಲಸ ಮಾಡೋದ್ರ ಬಗ್ಗೆ ನೀವು ಅದನ್ನ ಫಾಲೋ ಅಪ್ ಮಾಡ್ಬೇಕು, ಹಿಂದೆ ಬೀಳ್ಬೇಕು ಅವ್ರ ಜೊತೆಗೆ. ಉದಾಹರಣೆಗೆ ಈಗ ನೀರ್ದು ಕುಂತ್ಕೆರೆದು ಡ್ಯಾಮೇಜ್ ಆಗ್ತಿದ್ದಿಲ್ಲ, ಕುರುಬುರುಗಿ ಹತ್ರ ನೀವು ಮಾಡೋರ್ಗೂ ಬಿಡಂಗಿಲ್ಲ. ಅದು ರಾಮಾಯಣಪುರದ್ದು ಕನೆಕ್ಷನ್ ಕೊಡ್ಬೇಕಲ್ಲ, ಅದನ್ನ ಮಾಡೋರ್ಗೂ ಬಿಡಬಾರ್ದು. ಅದನ್ನ ಜನರ ಸಮಸ್ಯೆಗೆ ಸ್ಪಂದಿಸಿದ ಶಾಸಕ ನಿರಂಜನ್ ಕುಮಾರ್, ಕುಂದಕೆರೆ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಿ, ಅಲ್ಲಿಗೆ ಕಲಬೆರಕೆ ನೀರು ಸರಬರಾಜಾಗುತ್ತಿದೆ ಎಂಬ ಆರೋಪವಿದೆ. ಎಲ್ಲಿ ಲೋಪವಾಗಿದೆ ಎಂಬುದನ್ನು ಪರಿಶೀಲಿಸಿ ಸಮಸ್ಯೆಯನ್ನ ಪರಿಹರಿಸಿ ಎಂದು ಸೂಚಿಸಿದರು. ವೇಣುಗೋಪಾಲ್ ಬೇರಂಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.